ಮಂಗಳೂರಿಗೆ ಬಂದಾಗ ಅವರು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಭೇಟಿ ಇತ್ತು. ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮನ್ನು ಕಾಪಾಡು ಅಂತ ಕೇಳ್ತಾ ಇದ್ದರು. ಅದೇ ಮಾದರಿಯಲ್ಲಿ ಇವತ್ತು ನಾವು ಈ ದೇವಸ್ಥಾನದ ಆಡಳಿತ ಮಂಡಳಿ, ಇಲ್ಲಿಯ ಕೋಶಾಧಿಕಾರಿ, ಅಧ್ಯಕ್ಷರು ಸಮೇತ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದೆವು. ದೇವ, ಸೋನಿಯಾ ಗಾಂಧಿಯವರನ್ನು ಬದುಕಿಸುವಂತ ಕೇಳಿಕೊಂಡೆವು. ಬದುಕಿಸ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಅಪಾರ ಇದೆ. 3 ದಿವಸದ ಒಳಗೆ ಇವತ್ತು ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. 3 ದಿವಸದ ಒಳಗೆ ಅವರು ಗುಣಮುಖರಾಗದಿದ್ದರೆ ಕುದ್ರೋಳಿ ದೇವಸ್ಥಾನಕ್ಕೆ ನಾನು ಒಳಗೆ ಪ್ರವೇಶ ಮಾಡುವುದಿಲ್ಲ ಇನ್ನು ಮುಂದೆ. ಇದು ನಾನು ದೇವರ ಮುಂದೆ ಹೇಳಿದ ಒಂದು ಪ್ರಮಾಣ. ಅವರನ್ನು ಬದುಕಿಸುವುದು ನೀನು ಮಾತ್ರ. ನಿನ್ನ ಭಕ್ತಿಯನ್ನು ಉಳಿಸುವಂತಹ ಕೆಲಸವನ್ನು ಗೋಕರ್ಣನಾಥ ದೇವರು ಮತ್ತು ಪರಿವಾರ ಇದನ್ನು ಮಾಡಲೇಬೇಕು. ನಿನ್ನಲ್ಲಿ ನಮಗೆ ಬಹಳ ಅಪಾರ ಗೌರವ. ನಮಗೆ ಮಾತ್ರ ಅಲ್ಲ, ಸೋನಿಯಾ ಗಾಂಧಿ ಅವರಿಗೆ ಕೂಡ ಬಹಳ ಗೌರವ.